ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಪಾದುಕಾನ್ಯಾಸ ಕಾರ್ಯಕ್ರಮ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರ ಮುಂದಾಳತ್ವದಲ್ಲಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ಮಾರ್ಗದರ್ಶನ ಮತ್ತು ವಾಸ್ತುತಜ್ಞ ಕುಡುಪು ಶ್ರೀ ಕೃಷ್ಣರಾಜ ತಂತ್ರಿಗಳ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿವಿಧಾನದ ಅನುಸಾರ ಜರುಗಿತು. ಮಂಗಳೂರು ಉತ್ತರ ವಲಯದ ಶಾಸಕರಾದ ಡಾಕ್ಟರ್ ವೈ ಭರಶೆಟ್ಟಿ, ದಾನಿಗಳಾದ ದಿವಂಗತರಾದ ಕಲ್ಬಾವಿ ವೆಂಕಟರಾವ್ ಮತ್ತು ಕುಟುಂಬಸ್ಥರ ಪರವಾಗಿ ಕಲ್ಬಾವಿ ರಮೇಶ್ ರಾವ್, ಶಶಿಕಲಾ ಗಿರೀಶ್ ಶ್ರೀಯಾನ್, ಉದ್ಯಮಿ ರತ್ನಾಕರ್ ಶೆಟ್ಟಿ ಅವರು ಧಾರ್ಮಿಕ ಕಾರ್ಯದ ಸಂಕಲ್ಪದಲ್ಲಿ ಪಾಲ್ಗೊಂಡರು. ಈ ಸಂದರ್ಭ ದಾನಿಗಳನ್ನ ಕುಶಲಕರ್ಮಿಗಳು ಎಂಜಿನಿಯರ್ ಅವರನ್ನ ಚಿತ್ರಾಪುರ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಭರಶೆಟ್ಟಿಯವರು, ಇಲ್ಲಿನ ಸಮಿತಿಯು ದೇವಸ್ಥಾನವನ್ನ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುತ್ತಿದೆ. ವೆಚ್ಚ ಮೀರುವ ಸಾಧ್ಯತೆ ಇದ್ದು ಸಮಿತಿಯ ಮನವಿಯ ಮೇರೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಸಹಕಾರವನ್ನ ನೀಡಿದ್ರು ಎಂದು ಹೇಳಿದರು. ಚಿತ್ರಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನಿದೆ ಬಹಳ ಕಾಣಿಕದ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಬಹಳ ಜನರು ಇಲ್ಲಿಗೆ ಬರ್ತಾನೆ ಇರ್ತಾರೆ. ಬಹಳಷ್ಟು ವರ್ಷಗಳಿಂದ ಅದರ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು. ಕೋವಿಡ್ನ ಸಮಸ್ಯೆಗಳಿಂದಾಗಿ ನಿರಂತರವಾಗಿ ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಸ್ಥಳೀಯರು ಎಲ್ಲ ಸೇರಿಕೊಂಡು ಅದನ್ನು ಒಂದು 10 ಕೋಟಿಯಷ್ಟು ಮೊತ್ತದಿಂದ ದೊಡ್ಡದೊಂದು ಜೀರ್ಣೋದ್ಧಾರ ಮಾಡುವಂಥ ವ್ಯವಸ್ಥೆಯನ್ನು ಕೈ ಹಾಕಿದ್ದಾರೆ. ಸರ್ಕಾರದಿಂದ ಸಹ 1-2-3 ಕೋಟಿ ತರಬೇಕು ಅನ್ನುವಂಥ ಬೇಡಿಕೆಯನ್ನು ಸಹ ಇಟ್ಟಿರ್ತಾರೆ. ಅದ್ರ ಬಗ್ಗೆ ರಾಜ್ಯಾಧ್ಯಕ್ಷರಾದ ಮತ್ತು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಲೀಡರ್ಶಿಪ್ನಲ್ಲಿ ನಾವಲ್ಲಿ ಹೋಗಿ ಮುಖ್ಯಮಂತ್ರಿ ಹತ್ರ ಕೇಳಲಿಕ್ಕಿದ್ದೇವೆ. 10-15-20 ಲಕ್ಷ ಅದೆಲ್ಲ ಬರ್ತಾನೆ ಉಂಟು. ಸರ್ಕಾರದಿಂದ ಅದನ್ನು ಹಾಕ್ತಾನೆ ಇರ್ತೇವೆ. ಅದು ದೊಡ್ಡ ಮೊತ್ತದ ಅವಶ್ಯಕತೆ ಉಂಟು. ಮತ್ತು ಊರಿನ ದಾನಿಗಳು, ಪರ ಊರಿನ ದಾನಿಗಳು ಸಹ ತುಂಬ ಜನ ಮುಂದೆ ಬಂದಿದ್ದಾರೆ ಇದಕ್ಕೆ ಸಹಾಯ ಮಾಡಬೇಕಂತ. ಎಲ್ಲರ ಸಹಾಯ ಇದ್ದರೆ ಖಂಡಿತ ಇದನ್ನು ಬೇಗದಲ್ಲಿ ಒಂದು ಇಷ್ಟು ಸಮಯದೊಳಗೆ ಅದನ್ನು ಮಾಡಬೇಕಂತ ವ್ಯವಸ್ಥೆ ಇರ್ತದೆ. ಆ ಸಮಯದೊಳಗಾಗಿ ಅದನ್ನು ಪೂರ್ಣಗೊಳಿಸುವ ಫೆಬ್ರವರಿ ಒಳಗಾಗಿ 2023 ಫೆಬ್ರವರಿ ಒಳಗಾಗಿ ಜೀರ್ಣೋದ್ಧಾರವನ್ನು ಕಂಪ್ಲೀಟ್ ಮಾಡಬೇಕಂತ ಒಂದು ಯೋಜನೆಯಲ್ಲಿ ನಾವು ಮುಂದೋಗ್ತಾ ಇದ್ದೇವೆ. ಸ್ಥಳೀಯರ ಮತ್ತು ಎಲ್ಲರ ಜನರ ಸಹಾಯವನ್ನು ಮತ್ತು ಅವರ ಆಶೀರ್ವಾದವನ್ನು ಸಹ ನಾವು ಬೇಡ್ತಾ ಇದ್ದೇವೆ. ಸಮಿತಿಯ ಸಂಚಾಲಕ ಉಮೇಶ್ ಟಿ ಕರ್ಕೇರ ಅವರು ಮಾತನಾಡಿ, ದಾನಿಗಳ ದೇವಸ್ಥಾನದ ಭಕ್ತರ ನೆರವಿನಿಂದ ಜೀರ್ಣೋದ್ಧಾರ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. ದೇವಸ್ಥಾನದ ರಸ್ತೆಯನ್ನ ಶಾಸಕರು ವಿಸ್ತರಿಸುವ ಕೆಲಸವನ್ನ ಮಾಡಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್, ಕಾರ್ತಿಕ್ ಭಟ್, ಉದ್ಯಮಿ ಸಂತೋಷ್ ಕುಮಾರ್ ಶೆಟ್ಟಿ, ನಾಡದೋಣಿ ಸಂಘದ ಪ್ರಮುಖರಾದ ಬಿಕೆ ವಾಸುದೇವ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೇಶವ ಸಾಲ್ಯನ್ ಬೈಕಂಪಾಡಿ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಹೊಸಬೆಟ್ಟು, ಸಮಿತಿಯ ಕೋಶಾಧಿಕಾರಿ ಎನ್ಆರ್ ಪುರುಷೋತ್ತಮ್, ಪ್ರಮುಖರಾದ ಕೃಷ್ಣ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ವೇದಾವತಿ, ರಾಜೇಶ್ ಸಾಲ್ಯನ್, ರವಿ ಪ್ರಸನ್ನ, ಪ್ರಸಿದ್ಧ ಪಿ, ಮೋಹನ್ ದಾಸ್, ದೇವಿ ಪ್ರಸಾದ್ ಶೆಟ್ಟಿ, ಹರೀಶ್ ಶೆಟ್ಟಿ, ರಮೇಶ್ ಅಂಚನ್, ಸುರೇಶ್ ರಾವ್ ಚಿತ್ರಾಪುರ, ಪದ್ಮನಾಭ್ ಗುರಿಕಾರ, ಸುಕುಮಾರ್, ಶಿವಾಜಿ ದೇವಾಡಿಗ, ಗಿರೀಶ್ ಕರ್ಕೇರ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.